ರಾಜ್ಯದಲ್ಲಿ ಕೊರೋನಾ ಭಯ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕೊರೋನಾಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೊರೋನಾ ವಿರುದ್ಧ ಸಾರಿರುವ ಸಮರದಿಂದಾಗಿ ಎಲ್ಲೆಲ್ಲೂ ಬಂದ್ ವಾತಾವರಣ ಕಂಡುಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿರೋ ಧಾರ್ಮಿಕ ಕೇಂದ್ರಗಳಲ್ಲಿ ಇಂದಿನಿಂದ ಎಲ್ಲಾ ಸೇವೆಗಳು ರದ್ದಾಗಿವೆ. ಈಗಾಗಲೇ ರಾಜ್ಯಾದ್ಯಂತ ವ್ಯಾಪಾರ ವಹಿವಾಟುಗಳೆಲ್ಲವೂ ಸ್ತಬ್ಧಗೊಂಡಿದ್ದು, ಇದೀಗ ಧಾರ್ಮಿಕ ಕೇಂದ್ರಗಳು ಕೂಡ ಬಿಕೋ ಎನ್ನಲಾರಂಭಿಸಿದೆ. ಎಲ್ಲವನ್ನೂ ಬಂದ್ ಮಾಡಿದ ಕಿಲ್ಲರ್ ಕೊರೋನಾ. ಧಾರ್ಮಿಕ ಕೇಂದ್ರಗಳಲ್ಲಿ ರದ್ದುಗೊಂಡಿದೆ ಸೇವೆಗಳು. ಬೀಚ್ ಪಾರ್ಕ್ಗಳಿಗೂ ಸಾರ್ವಜನಿಕರಿಗೆ ನೋ ಎಂಟ್ರಿ. ಕೊರೋನಾ ಇಡೀ ಜಗತ್ತನ್ನೇ ಬಲಿ ತೆಗೆದುಕೊಳ್ಳಲು ಹೊರಟಿದೆ. ಹೀಗಾಗಿ ಕೊರೋನಾ ತಡೆಗಟ್ಟುವಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಹಲವು ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಇಂದು ಮಂಗಳೂರಿನಲ್ಲಿರೋ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾಜಿ ಸಚಿವ ಯುಟಿ ಖಾದರ್, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅಪರ ಡಿಸಿ ಸೇರಿ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಧಾರ್ಮಿಕ ಕೇಂದ್ರಗಳಲ್ಲಿ ಇಂದಿನಿಂದ ಎಲ್ಲಾ ಸೇವೆಗಳನ್ನು ರದ್ದುಗೊಳಿಸಲಾಗುವುದು. ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಮಾತ್ರ ಅವಕಾಶವಿರುತ್ತೆ ಅಂತ ಜಿಲ್ಲಾಡಳಿತದ ನಿರ್ಧಾರವನ್ನ ಅಪರ ಜಿಲ್ಲಾಧಿಕಾರಿಯವರು ಘೋಷಿಸಿದರು. ಇಂದಿನಿಂದ ದೇವಸ್ಥಾನ ಉತ್ಸವಗಳಲ್ಲಿ ಸಿಬ್ಬಂದಿ ಭಾಗವಹಿಸಲು ಮಾತ್ರ ಅವಕಾಶವಿರುತ್ತೆ. ಇಂದಿನಿಂದ ಎಲ್ಲಾ ಸೇವೆಗಳನ್ನು ರದ್ದುಪಡಿಸಲಾಗುವುದು ಅಂತ ಹೇಳಿದರು. ಇನ್ನು ಮಂಗಳೂರಿನಲ್ಲಿರೋ ಬೀಚ್ ಪ್ರವೇಶಕ್ಕೂ ನಿರ್ಬಂಧಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಈ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದ ಯುಟಿ ಖಾದರ್, ಬೀಚ್ಗೆ ನಿಯಮ ಮೀರಿ ಎಂಟ್ರಿ ಆದರೆ ದಂಡ ವಿಧಿಸಿ ಅಂತ ಮನವಿ ನೀಡಿದ್ರು. ಅದೇ ರೀತಿ ರೈಲ್ವೆ ನಿಲ್ದಾಣಗಳಲ್ಲಿ ಇಂದಿನಿಂದ ಥರ್ಮಲ್ ಸ್ಕ್ರೀನಿಂಗ್ ಆರಂಭಿಸಲಾಗಿದೆ. ಕೊರೋನಾ ವೈರಸ್ ಸೋಂಕು ಪತ್ತೆ ಹಚ್ಚಲು ನೆರವಾಗುವಂತೆ ಮಂಗಳೂರಿನಲ್ಲಿ ಶೀಘ್ರವೇ ಟೆಸ್ಟಿಂಗ್ ಲ್ಯಾಬ್ ಆರಂಭಿಸಲಾಗುವುದು ಅಂತ ಹೇಳಿದ ಸಚಿವ ಶ್ರೀರಾಮುಲು, ಮಾಸ್ಕ್ಗಳನ್ನು ನಿಗದಿತ ದರಕ್ಕಿಂತ ಮಾರಾಟ ಮಾಡುವ ಪ್ರಕರಣ ಕಂಡುಬಂದರೆ ಅಂತಹ ಮೆಡಿಕಲ್ ಲೈಸೆನ್ಸ್ ರದ್ದುಪಡಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಜೊತೆಗೆ ವಿದೇಶದಿಂದ ಬರುವ ಎಲ್ಲಾ ಪ್ರಯಾಣಿಕರನ್ನ ಬಿಗಿ ತಪಾಸಣೆ ನಡೆಸಲಾಗ್ತಾ ಇದೆ ಎಂದ ಶ್ರೀರಾಮುಲು ಅವರು ಸೋಂಕು ತಗುಲದಂತೆ ಮುನ್ನೆಚ್ಚರಿಕೆ ವಹಿಸಿ ಅಂತ ಮನವಿ ಮಾಡಿದರು. ತದನಂತರ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಗೆ ಶ್ರೀರಾಮುಲು ಭೇಟಿ ನೀಡಿ ವ್ಯವಸ್ಥೆಯ ಬಗ್ಗೆ ಪರಿಶೀಲಿಸಿದರು. ಮುಂಜಾಗ್ರತಾ ಕ್ರಮಕ್ಕೋಸ್ಕರವಾಗಿ ಈ ವೈರಸ್ ಬರಲಾರದಂತೆ ಯಾವ ರೀತಿಯಲ್ಲಿ ತಡಿಬೇಕು ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ಜಾಗೃತಿ ಮೂಡಿಸಂತ ಕೆಲಸ ನಮ್ಮ ಆಶಾ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಸರ್ಕಾರ, ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಒಂದು ವಾರ ಕಾಲ ರಜವನ್ನು ಕೂಡ ಘೋಷಣೆ ಮಾಡಿ ಸಿನಿಮಾ ಥಿಯೇಟರ್ಗಳು, ಮಹಾಲ್ಗಳು, ದೇವಸ್ಥಾನಗಳ ಹತ್ರ ಸಾರ್ವಜನಿಕರು ಎಲ್ಲೆಲ್ಲಿ ಕೂಡ್ತಾರೋ ಅಲ್ಲಿ ಯಾವುದೇ ರೀತಿಯ ವೈರಸ್ ಬರಬಾರ್ದನ್ನಂತ ಕಾರಣದಿಂದ ಅವೆಲ್ಲ ಕೂಡ ರಜವನ್ನು ಕೂಡ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಸುಮಾರಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ 3 ತಿಂಗಳಿಗೆ ಬೇಕಾದಷ್ಟು ಮಾಸ್ಕ್ಗಳು ಇದಾವೆ. ಅಲ್ಲಲ್ಲಿ ಇವತ್ತು ಮಾಸ್ಕ್ಗಳು ಬ್ಲ್ಯಾಕಲ್ಲಿ ಮಾರಾಟ ಆಗ್ತಾ ಇದೆ ಅಂತ ನಾವು ಸುದ್ದಿ ಕೇಳ್ತಾ ಇದೀವೋ ಅದರ ಬಗ್ಗೆ ಕೂಡ ನಾವು ಕಠಿಣವಾದಂಥ ಕ್ರಮ ತಗೊಂಡು ಅದರ ಬಗ್ಗೆ ಕೂಡ ನಿಗಾ ವಹಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಸುಮಾರು 1,50,000 ಮಂದಿಗೆ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಸಲುವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡು ನಿಂತೀವಿ. ಸುಮಾರು 3,00,000 N95 ಮಾಸ್ಕ್ಗಳು ಕೂಡ ಇವತ್ತು ಲಭ್ಯತೆ ಕೂಡ ನಮ್ಮ ಹತ್ರ ಇದಾವೆ. ಸುಮಾರಿಗೆ 6,000 ಥರ್ಮಲ್ ಸ್ಕ್ಯಾನಿಂಗ್ ಮಿಷನ್ಸ್ಗಳು ಕೂಡ ಅವು ಕೂಡ ರೆಡಿ ಆಗಿದ್ದಾವೆ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ದೇವಸ್ಥಾನ, ಮಸೀದಿ, ಚರ್ಚ್ಗಳಿಗೆ ಗುಂಪಾಗಿ ಪ್ರವೇಶ ಮಾಡುವಂತಿಲ್ಲ ಎಂದು ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಆದೇಶ ಹೊರಡಿಸಿದರು. ಒಟ್ಟಿನಲ್ಲಿ ಕೊರೋನಾ ಭೀತಿಯಲ್ಲಿರೋ ಜನರಿಗೆ ಸಾಂತ್ವನ ಹೇಳಿ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಜನರನ್ನ ಕಾಪಾಡಲು ಶ್ರಮಿಸ್ತಾ ಇದೆ. ಆದಷ್ಟು ಬೇಗ ಈ ರೋಗ ತೊಲಗಲಿ ಎಂಬುದು ಎಲ್ಲರ ಪ್ರಾರ್ಥನೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.